Hey, say it. Go. Go, go. Faisal, Yasin, Naheem, Siddiq, Razik, Mohan, Shahab, the global winners.
Perno kadna ni. Sinagane partale. Idao. Hambalakindra. Ala boy score ala bच्चा ala. अच्छे से. I request boys from 4 houses, please be in the crowd.
I want these 3 students to come near the stage. Fazna, Semiyat and Simra. Call upon the ex-president to speak a few words. Over to you, sir. ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳು ಸ್ವಲ್ಪ ಸೈಲೆಂಟ್ ಆದರೆ ನಿಮಗೆ ಸ್ವಲ್ಪ ಎನರ್ಜಿ ಬರುತ್ತೆ. ಅದರ ಆಟ ಎಲ್ಲ ಆಡಿದ ನಂತರ ಸ್ವಲ್ಪ ಎನರ್ಜಿ ಎಲ್ಲ ಖಾಲಿ ಆಗಿರುತ್ತೆ ಅಲ್ಲ. ಓಕೆ, ರಹಮಾನಿ ಎಜುಕೇಶನ್ ಟ್ರಸ್ಟಿನ ಪರವಾಗಿ ನಡೆದಂತಹ 2 ದಿವಸದ ಅದ್ಭುತ ಕಾರ್ಯಕ್ರಮ ಅಂತಂದರೆ ಒಂದು ಮಕ್ಕಳ ಸ್ಪೋರ್ಟ್ಸ್ ಡೇ 2022. ಈ ಕಾರ್ಯಕ್ರಮದಲ್ಲಿ ಭಾರಿ ಉತ್ಸಾಹದಿಂದ ತಮ್ಮ ಆಟೋಟ ಸ್ಪರ್ಧೆಯಲ್ಲಿ ನಿಮ್ಮ ಛಲಕವನ್ನು ತೋರಿಸಿ ಕೆಲವು ಮಕ್ಕಳು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ಗಳನ್ನು ತಗೊಂಡಿದ್ದೀರಿ. ನಿಜವಾಗಿಯೂ ಆಟದೊಂದಿಗೆ ಪಾಠ ಆಗಲಿ ಕೂಡುದು, ಪಾಠದೊಂದಿಗೆ ಆಟ ಆಗಬೇಕು. ತಾವುಗಳು ತಮ್ಮ ಜೀವಮಾನವನ್ನು ಆಟಕ್ಕೋಸ್ಕರ ಮುಡಿಪಾಗಿಟ್ಟರೆ ಅದು ವ್ಯರ್ಥವಾಗ್ತದೆ. ಪಾಠದೊಂದಿಗೆ ನೀವೊಂದು ಒಲಿಂಪಿಕ್ಸ್ ಇಲ್ಲದ್ರೆ ಯಾವುದೇ ಒಂದು ಸ್ಪೋರ್ಟ್ಸ್ಗೆ ಹೋಗ್ಬೇಕಾದ್ರೂ ಸಹ ನಮಗೆ ಅದು ಪಾಠಗಳು ಬೇಕಾಗ್ತದೆ. ಈಗ ಒಂದು PUC ಸೆಕೆಂಡ್ ಇಯರ್ ಇಲ್ಲದ್ರೆ ಡಿಗ್ರಿ ಆದ ತಕ್ಷಣ ನಿಮಗೆ ಜಾಬು ಸಿಗುತ್ತೆ, ಅದರೊಟ್ಟಿಗೆ ನಿಮಗೆ ಕ್ರೀಡಾಪಟುಗಳಾಗಿ ಹೋಗ್ಲಿಕ್ಕೂ ಆಗುತ್ತೆ. ಆದ್ದರಿಂದ ಇವತ್ತಿನ ಈ 2 ದಿವಸದ ಆಟೋಟ ಸ್ಪರ್ಧೆಯನ್ನು ತಮ್ಮ ಜೀವನದ ಒಂದು ಅಂಗವಾಗಿ ಇಟ್ಟುಕೊಂಡು ಹೆಚ್ಚಿನ ಶಕ್ತಿಯನ್ನು ನೀವು ಪಾಠದ ಕಡೆಗೆ ಕೊಟ್ಟು ನಿಮ್ಮ ಜೀವನವನ್ನು ನೀವು ರೂಪಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಟೀನೇಜ್ ಮಕ್ಕಳು ಇರೋದು 6th ಸ್ಟ್ಯಾಂಡರ್ಡ್ ಇರೋದು 6th ಸ್ಟ್ಯಾಂಡರ್ಡ್ 6ನೇ ತರಗತಿಯಿಂದ ಮೇಲಿರುವಂತಹ ಎಲ್ಲ ಮಕ್ಕಳು ನೀವು ನಿಮ್ಮ ಯಾವುದೇ ವಿಷಯದಲ್ಲಿ ಸ್ವಂತ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದಂತ ಒಂದು ನೀವು ಈಗ ಆ ಶೈಲಿಯಲ್ಲಿ ಇದ್ದೀರಿ. ಯಾಕಂದ್ರೆ ನಿಮ್ದು ಈಗ ಆ ಏಜ್ ಅಂತದ್ದು ಇನ್ನೊಬ್ಬರನ್ನು ಡಿಫೆಂಡ್ ಆಗಿರುವಂತಹ ಕಾಲ ಆಗಿದೆ. ಆದ್ದರಿಂದ ತಾವುಗಳು ತಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ್ರೆ ಖಾಲಿ ಎರಡವನ್ನು ಬ್ಯಾಲೆನ್ಸ್ ಮಾಡಿ ತಮ್ಮ ಜೀವನದ ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರೌಢತ್ವವನ್ನು ನೀವು ಸ್ವೀಕಾರ ಮಾಡಿ 10th ಸ್ಟ್ಯಾಂಡರ್ಡ್ ಇಂದ ನೀವು ಯಾವ ರೂಪದಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂತಹ ಸಮಯ ಆಗಿದೆ. ಈ 4 ವರ್ಷ ನೀವು ಉತ್ತಮ ರೀತಿಯಲ್ಲಿ ಕಲಿತು ಎರಡನ್ನು ಒಟ್ಟಿಗೆ ಕೊಂಡೋಗಿ, ತೊಂದರೆ ಇಲ್ಲ. ಆಟಗಳನ್ನು ಕೊಂಡೋಗಿ ಪಾಠಗಳನ್ನು ಕೊಂಡೋಗ್ಬೇಕು. ಹೋಗಿ ನಿಮ್ಮ ಜೀವನವನ್ನು ರೂಪಿಸಬೇಕಂತ ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಿದಂತಹ ರಹಮಾನಿಯಾ ಸ್ಕೂಲ್ನ ಅಧ್ಯಾಪಕರು ಭಾರಿ ಉತ್ಸಾಹದಿಂದ, ನಾನು 2 ದಿವಸದಿಂದ ನೋಡ್ತಾ ಇದ್ದೇನೆ, ಮಕ್ಕಳೊಂದಿಗೆ ನೀವು ಸಹ ಮಕ್ಕಳಾಗಿದ್ದೀರಿ ಅಂತ ಕಾಣುತ್ತದೆ. ಒಳ್ಳೆ ಹಾಗೇನೆ ಬೇಕು. ಯಾಕಂದ್ರೆ ಈ ಮಕ್ಕಳೊಂದಿಗೆ ನೀವು ಫ್ರೆಂಡ್ಸ್ ತರ ಇದ್ರೆ ಮಾತ್ರ ಮಕ್ಕಳಿಗೆ ಒಂದು ಕಲಿಯಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದನ್ನು ನೀವು ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿ ನಿಮ್ಮ ಸ್ವಂತ ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ತೀರಾ ಅದೇ ರೀತಿಯಾಗಿ ಈ ಮಕ್ಕಳು ನೀವು ಕೊಂಡು ಹೋದ್ರೆ 2 ಪ್ರಯೋಜನ ಇದೆ. ಯಾಕಂದ್ರೆ ಮಕ್ಕಳು ಯಾವುದೇ ಒಂದು ಅಭಿವೃದ್ಧಿ ಬಂದಾಗ ಅದರಲ್ಲಿ ಸಾರ್ಥಕತೆ ಯಾರದು ಇರೋದು, ಅಧ್ಯಾಪಕರ ಮುಖ್ಯ ಪಾತ್ರ ಇರೋದು ಅಧ್ಯಾಪಕರಾಗಿರುತ್ತದೆ. ಆದ್ದರಿಂದ ಇನ್ನು ಮುಂದೆ ಸಹ ನನಗೆ ಭಾರಿ ಖುಷಿ ಆಯ್ತು. ನಾನೀಗ ಒಂದು ಅರ್ಧ ಗಂಟೆಯಲ್ಲಿ ನಿಂತಿದ್ದೀನಿ. ಆ ಅಧ್ಯಾಪಕರು ಮತ್ತು ಟೀಚರ್ಸ್ ಫ್ರೆಂಡ್ಸ್ ತರ ಇದ್ದೀರಿ, ಇದೇ ತರ ಮುಂದುವರಿಬೇಕಂತ ಇನ್ನೂ ಸಹ ನಿಮ್ಮ ಹತ್ರ ನಾನು ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಮ್ಯಾನೇಜ್ಮೆಂಟ್ ಅವರು ನಿಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇನ್ನು ನೀವು ಅದೇ ರೀತಿ ಒಂದು ಶಾಲೆಯ 4 ಆಧಾರ ಸ್ತಂಭದಲ್ಲಿ ಈಗ 3 ಆಧಾರ ಸ್ತಂಭ ಇದ್ದೀರಿ. ಒಂದು ಮಕ್ಕಳು, ಒಂದು ಅಧ್ಯಾಪಕರು, ಒಂದು ಮ್ಯಾನೇಜ್ಮೆಂಟು, ಒಂದು ರಕ್ಷಕರು. ಇದು 4 ಆಧಾರ ಸ್ತಂಭವನ್ನು ನೀವು ಯಾವ ರೀತಿಯಲ್ಲಿ ಉತ್ತೇಜನವನ್ನು ಕೊಂಡೋಗ್ತಿದ್ದೀರಾ ಅಷ್ಟ ತನಕ ನಮ್ಮ ಮಕ್ಕಳ ಮೇಲೆ ಆ ಪರಿಣಾಮವನ್ನು ಬೀರುತ್ತದೆ. ಆ ಪರಿಣಾಮ 2 ಇರುತ್ತೆ, ನೆಗೆಟಿವ್ ಮತ್ತು ಪಾಸಿಟಿವ್. ಎಷ್ಟು ನೀವು ಅವರನ್ನು ಉತ್ತೇಜನ ಮಾಡ್ತೀರಾ ಅಷ್ಟು ನಮಗೆ ಅದು ಉತ್ತಮ ರೀತಿಯಲ್ಲಿ ಮಕ್ಕಳ ಬೆಳವಣಿಗೆ ಬರುತ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕಾಗಿ ನನ್ನನ್ನು ಕರೆದು ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. On the secretary of our school to speak a few words. ಸರ್ವಶಕ್ತನಾದ ಸೃಷ್ಟಿಕರ್ತನ ಹೆಸರಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಅದೇ ಪ್ರಕಾರ ಟು ಗಿವ್ ಎ ಫ್ಯೂ ಅಡ್ರೆಸ್ಸಿಂಗ್
Sports Day is indeed a special and memorable event of school or college life, in which students, teachers, and all non-teaching staff take a part. Many days practice and contests are done prior to the events among students, and eventually they celebrate and receive the awards of their achievement on the Sports Day program, usually held by the school head, teaching staff, and coaches. On the students are motivated and appreciated by the school head of the principal, a sample of the best welcome our HMM. ಬಹಳ ಉತ್ಸುಕತೆಯಿಂದ ನಾನು ಇವತ್ತು ಈ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಶಾಲೆ, ಆ ಶಾಲೆಯಲ್ಲಿ ಆಟ ಮತ್ತು ಪಾಠ, ಆಟದೊಂದಿಗೆ ಪಾಠ, ಪಾಠದೊಂದಿಗೆ ಆಟ. ಈಗ ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಾಗೆ ಒಂದು ಶಾಲೆ ನಡೆಯಬೇಕಾದರೆ ಅದರಲ್ಲಿ ಒಂದು ಸೂಕ್ತವಾದ ಒಂದು ವ್ಯವಸ್ಥಿತವಾದ ಒಂದು ಮ್ಯಾನೇಜ್ಮೆಂಟ್ ಇದೆ, ವ್ಯವಸ್ಥಿತವಾದಂತಹ ಟೀಚಿಂಗ್ ಸ್ಟಾಫ್ ಇದೆ, ನಾನ್ ಟೀಚಿಂಗ್ ಸ್ಟಾಫ್ ಇದೆ, ಎಲ್ಲರೂ ಇದ್ದಾರೆ. ಈ ಮಕ್ಕಳಿಗೆ ಯಾವ ರೀತಿ ಅವರು ಕಲಿಕೆಯಲ್ಲಿ ನಾವು ಪ್ರಾಮುಖ್ಯತೆಯನ್ನ ಕೊಡ್ತೇವೆ, ಅದೇ ಪ್ರಕಾರ ನಾವು ಅವರಿಗೆ ಆಟದಲ್ಲಿ ಮತ್ತು ಪಾಠದಲ್ಲಿ ಇನ್ನಿತರ ಎಲ್ಲ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಎಂಕರೇಜ್ ಮಾಡುವುದೇ ನಮ್ಮ ಕೆಲಸ. ಯಾಕೆಂದ್ರೆ ನಮ್ಮ ಮಕ್ಕಳು ದೊಡ್ಡವರಾಗಿ ಈ ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸಿದ ನಾನು ನೋಡಿದ್ದೇನೆ, ಎಲ್ಲರೂ ಒಳ್ಳೆ ಪ್ರತಿಭಾವಂತರಾಗಿದ್ದೀರಿ. ಫುಟ್ಬಾಲ್ ನಲ್ಲಿರಲಿ, ಶಾರ್ಟ್ ಪುಟ್ ನಲ್ಲಿರಲಿ, ವಾಲಿಬಾಲ್ ನಲ್ಲಿರಲಿ, ಇನ್ನಿತರ ಎಲ್ಲ ಗೇಮ್ಸ್, ಅಥ್ಲೆಟಿಕ್ಸ್ ನಲ್ಲಿ ಬಹಳ ಪ್ರತಿಭಾವಂತರಾಗಿದ್ದೀರಿ ನೀವು. ಇನ್ನು ನೀವು ಹೋಗಿ ಕಾಲೇಜಿಗೆ ಹೋದಾಗ ನಿಮಗೆ ಅವಕಾಶ ಬಹಳಷ್ಟು ಸಿಗ್ತದೆ. ಇದನ್ನ ನೀವು ಕಲ್ಪಿಸಿಕೊಳ್ಬೇಕು, ಅವಕಾಶವನ್ನ ನೀವು ತಮ್ಮದಾಗಿಸ್ಕೊಳ್ಬೇಕು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಬಹಳಷ್ಟು ಶ್ರಮ ಪಟ್ಟು ನೀವು ಇಲ್ಲಿ 3 ದಿವಸದಿಂದ ಇಲ್ಲಿ ಕೆಲಸ ಮಾಡಿದ್ದೀರಿ. ಇದನ್ನ ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. 3 ದಿವಸದ ಈ ಒಂದು ಪ್ರೋಗ್ರಾಮಿಗೆ, ಕಾರ್ಯಕ್ರಮಕ್ಕೆ ನಮ್ಮ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ನಮ್ಮ ಟ್ರೈನರ್ ಅವರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ವೇದಿಕೆಯಲ್ಲಿ ಹೇಳಿದ್ರೆ ಅದು ಸಾಕಾಗಲಿಕ್ಕಿಲ್ಲ. ಎಷ್ಟು ಕೃತಜ್ಞತೆ, ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಕಾಗಲಿಕ್ಕಿಲ್ಲ. ಈ ಕಾರ್ಯಕ್ರಮಕ್ಕೆ ಹಿಂದಿರುವಂತಹ ಕಾಣದ ಕೈಗಳು ನಮಗೆ ಹಲವಾರು ಇದೆ. ನಮ್ಮ ಮ್ಯಾನೇಜ್ಮೆಂಟ್ ಸ್ಟಾಫಿನ ಎಲ್ಲ ನಮ್ಮ ಸದಸ್ಯರಿಗೆ, ನಮ್ಮ ಕಮಿಟಿ ಮೆಂಬರ್ಸ್ನವರ ಸಹಕಾರ, ಸಹಾಯ ಏನಿದೆ, ಅದೇ ಪ್ರಕಾರ ನಮಗೆ ಇಲ್ಲಿ ಗ್ರೌಂಡ್ ಅನ್ನ ಒದಗಿಸಿಕೊಟ್ಟು ಒಂದು ಅವಕಾಶವನ್ನು ಕೊಟ್ಟಿರುವಂತ ನಮ್ಮ ಸ್ನೇಹಿತರಾದ ಕಿಯಾನ್ಜರ್ನ ಮ್ಯಾನೇಜ್ಮೆಂಟ್, ನಮ್ಮ ಅಬ್ದುಲ್ ಕರೀಂ ಅವರು ನಮ್ಮ ಕಮಿಟಿ ಸದಸ್ಯರು ಸಹ ಹೌದು. ಅದೇ ಪ್ರಕಾರ ಬಹಳಷ್ಟು ಮಂದಿ ಈ ಕಾರ್ಯಕ್ರಮಕ್ಕೆ ನಮಗೆ ಹೆಗಲಿನೊಂದಿಗೆ ಹೆಗಲು ಕೊಟ್ಟು ಸಹಕರಿಸಿದಂತ ನಮ್ಮ ಉಪಾಧ್ಯಕ್ಷರು, ನಮ್ಮ ಅಧ್ಯಕ್ಷರು, ನಮ್ಮ ಕೋಶಾಧಿಕಾರಿಯವರು, ನಮ್ಮ ಜಾಯಿಂಟ್ ಸೆಕ್ರೆಟರಿ ಅವರು, ಎಲ್ಲರೂ ಶಾಲೆಯ ಕಮಿಟಿ ಸದಸ್ಯರು ಮತ್ತು ನಮ್ಮ ಸಂಸ್ಥೆಯ ಕಮಿಟಿ ಸದಸ್ಯರು, ನಮ್ಮ ಊರಿನ ಎಲ್ಲ ಮಹನೀಯರು ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಇಂತಹ ಕಾರ್ಯಕ್ರಮಗಳು, ಇಂಥ ಅದ್ಭುತವಾದ ಕಾರ್ಯಕ್ರಮಗಳು ಇನ್ನು ಮುಂದೆ ಸಹ ಆಗಲು ನಿಮ್ಮ ಸಹಾಯ ಸಹಕಾರ ಬೇಕಿದೆ. ಎಲ್ಲರನ್ನು ನಾನು ಒಂದೇ ವಾಕ್ಯದಲ್ಲಿ ನೆನಪಿಸಿಕೊಳ್ಳುತ್ತಾ ಹೆಚ್ಚಾಗಿ ನಮ್ಮ HMM ರವರನ್ನ, ಅದೇ ಪ್ರಕಾರ ನಮ್ಮ ಟೀಚರ್ಸ್ನವರನ್ನ ಬಹಳಷ್ಟು 3 ದಿವಸದಿಂದ ಮಕ್ಕಳ ಮುಂದೆ ನಿಂತುಕೊಂಡು ಈ ಕಾರ್ಯಕ್ರಮಕ್ಕೆ ಅವರೊಂದಿಗೆ ಮಕ್ಕಳಾಗಿ, ತಮ್ಮ ಮನೆಯ ಮಕ್ಕಳಾಗಿ ನೋಡಿಕೊಂಡು ಕ್ರೀಡಾ ಸ್ಫೂರ್ತಿಯನ್ನ ನೀಡಿ ಅವರಿಗೆ ಉತ್ಸುಕತೆಯನ್ನ ಕೊಟ್ಟಂತ ಅವರಿಗೆ ಮತ್ತೊಮ್ಮೆ ನನ್ನ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಸಮೂಹವನ್ನ ನೀವು ಸ್ವಾಗತಿಸಬೇಕು. ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನೀವು ಪ್ರೋತ್ಸಾಹವನ್ನ ಕೊಡಬೇಕು. ಇನ್ನಷ್ಟು ಕಾರ್ಯಕ್ರಮ ನಿಮ್ಮ ತರವಾದಂತಹ ಕಾರ್ಯಕ್ರಮ ಮಾಡಲು ನೀವು ನಮಗೆ ಪ್ರಾರ್ಥನೆಯನ್ನು ಸಹ ಮಾಡಬೇಕು. ಯಾವ ರೀತಿಯಲ್ಲಿ ನಿಮಗೆ ಆ ಪಿಕ್ನಿಕ್ ಇದೆಯಾ, ಟೂರ್ ಇದೆಯಾ, ಬೇರೆ ಬೇರೆ ರೀತಿಯಾದಂತ ಆಕ್ಟಿವಿಟೀಸ್ಗೆ ಪಾಠದೊಂದಿಗೆ ನಾವು ಕೊಡ್ತಾ ಇದ್ದೇವೆ. ಇನ್ನು ಮುಂದಿರುವುದು ನಿಮ್ಮ ಸವಾಲು 10ನೇ ತರಗತಿವರೆಗೆ ಪಾಠದಲ್ಲಿ, ಕಲಿಕೆಯಲ್ಲಿ ಕಲಿತುಕೊಂಡು SLCಯಲ್ಲಿ ಉತ್ತಮ ರ್ಯಾಂಕ್ ಅನ್ನ ನಮ್ಮ ಶಾಲೆಗೆ ತಂದು ಕೊಟ್ರೆ ನಿಮಗೆ ಬಹಳ ಅಭಾರಿಯಾಗಿದ್ದೇವೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ಮುಂದೆ 1ನೇ ತಾರೀಕಿನಿಂದ ಕೇವಲ ಕಲಿಕೆ ಮಾತ್ರ ನಿಮಗೆ ಮುಖ್ಯವಾದುದು. ಎಕ್ಸಾಮ್ ಮಾರ್ಚ್ ನಲ್ಲಿ ಬರಲಿಕ್ಕಿದೆ. ಅದನ್ನ ತಮ್ಮ ಮೈಂಡ್ ನಲ್ಲಿ ಸೆಟ್ ಮಾಡಿಕೊಂಡಿಟ್ಕೊಂಡು ಕಲಿಕೆಯಲ್ಲಿ ಮುಂದೂಡಿಕೊಂಡು ಈ ಶಾಲೆಗೆ ಉತ್ತಮವಾದಂತಹ ಹೆಸರನ್ನ ತರಬೇಕಂತ ಹೇಳ್ಕೊಂಡು ನಾನು ಮ್ಯಾನೇಜ್ಮೆಂಟ್ ನ ಪರವಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸಹಕಾರವನ್ನ
ಕೊಟ್ಟದ್ದಕ್ಕಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಹಮಾನಿಯಾ. Afrin ma'am to read out the list of the prize winners. It is a great matter of great honor and pleasure to appreciate and reward the hard work as well as the performance of the students who have made us all proud. Let's move towards the much awaited prize distribution ceremony. I'll read out the winner's name. Individual championship backed by Shazil from LKG. Shazil. Muzammil from UKG. Next is Muzammil, be ready, from UKG. Give them a big round of applause, students. Muzammil from UKG. Aisha Shanum from 3rd standard. Aisha Shanum. Aisha Shanum from 3rd standard. Hanun Muhammad. Hanun Muhammad. Next, Mofak from 8th standard. Mofak from 8th standard. Students, give him a big round of applause. First championship award goes to which house do you think, students? Any guesses? Any guesses? We have come to the most awaited moment. Any guesses, students? Place goes to whom do you think? Which house? It's yellow. From yellow team, come forward to receive the award. Boy and girl. Yes, yellow girl captain. Please come on the stage to receive the award. I request house masters to come on the stage. They are in the 4th position. Yellow house in the 4th position. It's blue house to take the prizes. I request captains to come forward and take the prizes. Second place goes to... Any guess? Any guesses? Sorry. It goes to green. Green house. Students, give them a big round of applause. Cheers to them. Okay, Captains, stop. please come on the stage to receive the trophy. I request the captains to please come on the stage to receive the trophy. Students, give them a big round of applause. Cheer them, students. Please give them a big round of applause. Cheer them up. But not the least, first place goes to Red House. I request captains to come on the stage to receive the trophy. I request captains to come on the stage to receive the trophy. You can celebrate it later. Please come on the stage. Big round of applause, students. Give them a big round of Congratulations to all the winners. Thank you, sir. Hello. Students, come and stand in a line. ಕಾರ್ಯಕ್ರಮದ ಆರಂಭದಿಂದ ನಮಗೆ ಮಕ್ಕಳಿಗೆ ತರಬೇತಿಯನ್ನ ನೀಡಿಕೊಂಡು ವೇದಿಕೆಗೆ ಬರಬೇಕು. ಇನ್ಶಾದ್ ವೇದಿಕೆಗೆ ಬಂದು ತಮ್ಮ ಮೆಡಲ್ ಅನ್ನ ಪಡೆದುಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಇಷ್ಟು ಮಕ್ಕಳನ್ನ
ಸೇರಿಸಿಕೊಂಡು ನಮಗೆ ಈ ಕಾರ್ಯಕ್ರಮವನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ. ಥ್ಯಾಂಕ್ ಯು. I request all the students to come in front of the stage. It's my tremendous honor to propose a vote of thanks on behalf of our school management. I want to express my sincere gratitude to all the dignitaries who have spared their precious time to grace this occasion and address on this occasion. Our chief guest rightly stressed the need to expand sporting culture at the school level to improve our performance. Our heartfelt thank goes to our president for his constant motivation and support. Our sincere thanks goes to our secretary for ensuring timely organization of all events. I would like to thank our president who motivated and supported for the success of this event. I render our sincere thanks to our principal for awakening the desire and passion and support as well as a ladder to reach the pole of success. I would like to thank our ex-president Abdul Salam sir and secretary Muhammad Hanif and joint secretary Bashir and management members, as well as special thanks to Kinza management, sound system, Shamiana, and I would like to thank the sports world and our sports coach Irshad and Hamid. Next, I express my heartfelt thanks to all the teachers, non-teaching staff who inspired us. Thanks to our Vice President Muhammad Ali sir. Now, I would like to thank all the parents who have supported us and spared our valuable time. Now, I would like to thank our students for their participation, hard work, determination and dedication. You are the real hero of our school. Finally, I want to extend our sincere thanks to all the audience who directly and indirectly helped in making this event a great success. Thank you. Have a nice day.